ಮಂಗಳೂರು ಬಾಂಬ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಶರಣಾಗಿರುವ ಆರೋಪಿ ಆದಿತ್ಯ ರಾವ್ ನಮ್ಮ ಸಂಪರ್ಕದಲ್ಲಿ ಇಲ್ಲ ಎಂದು ಆದಿತ್ಯ ರಾವ್ ಸಹೋದರ ಅಕ್ಷತ್ ರಾವ್ ಹೇಳಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿರುವ ಅವರು, ಆದಿತ್ಯ ಲಾಸ್ಟ್ ಟೈಮ್ ಬೆದರಿಕೆ ಕಾಲ್ ಮಾಡಿದಾಗಲೂ ನಾವು ಎಚ್ಚರಿಕೆ ನೀಡಿದ್ದೇವೆ. ಅಂದಿನಿಂದ ನಾವು ಅವನ ಸಂಪರ್ಕದಲ್ಲಿ ಇಲ್ಲ. ತಂದೆ ಕೂಡ ಅವನನ್ನು ಸರಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಆದಿತ್ಯ ಸರಿ ಆಗಿಲ್ಲ, ಹಾಗಾಗಿ ಅವನನ್ನು ಬಿಟ್ಟಿದ್ದೇವೆ. 3 ವರ್ಷಗಳಿಂದ ನಾವು ಸಂಪರ್ಕದಲ್ಲಿ ಇಲ್ಲ ಎಂದು ಹೇಳಿದ್ದಾರೆ. ಇನ್ನು ಆದಿತ್ಯ ಬಿಇ ಮತ್ತು ಎಂಬಿಎ ವಿದ್ಯಾಭ್ಯಾಸ ಮಾಡಿದ್ದ. ನಾವು ಪೊಲೀಸರಿಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ದೇವೆ. ಬೇಲ್ ಕೂಡ ಕೇಳುವುದಿಲ್ಲ. ಈ ವಿಚಾರದಲ್ಲಿ ನಾವು ಅವರಿಗೆ ಸಹಕಾರ ಮಾಡಲ್ಲ. ಮಂಗಳೂರಿನಲ್ಲಿ ಇದ್ದ ಎನ್ನುವುದು ಮೊನ್ನೆ ತಾನೇ ಗೊತ್ತಾಯಿತು. ಕೊನೆಯದಾಗಿ ತಾಯಿ ತೀರಿದಾಗ ಕಾಲ್ ಮಾಡಿ ವಿಷಯ ಹೇಳಿದ್ದೇವೆ. ತಾಯಿ ತೀರಿದಾಗ ಬರಲಿಲ್ಲ ಎಂದು ಹೇಳಿದ್ರು. ನಾನು ತಂದೆ ಮತ್ತು ಒಟ್ಟಿಗೆ ಇದ್ದೇವೆ. ನಾವು ಮೂಲತಃ ಉಡುಪಿಯವರು. ಇಲ್ಲಿ ಬಂದು 6 ತಿಂಗಳಾಯಿತು. ತಂದೆ ಜೊತೆಗೆ ಇದ್ದಾರೆ. ಈ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ. 3 ವರ್ಷಗಳ ಹಿಂದೆ ತಂದೆ ಮನೆಗೆ ಬರುವುದು ಬೇಡ ಎಂದು ಹೇಳಿದ್ದಾರೆ ಎಂದು ಅಕ್ಷತ್ ರಾವ್ ತಿಳಿಸಿದ್ದಾರೆ. ನಮ್ಮ ಅಣ್ಣ ಹೌದು, ಆದರೆ ನಾವು ಅವನ ಕಾಂಟ್ಯಾಕ್ಟ್ ಆಗಲಿ ಏನಾಗಲಿ ನಮ್ಮ ಹತ್ರ ಇಲ್ಲ ಆಮೇಲಿಂದ. ಮತ್ತು ನಮ್ಮ ತಂದೆ ಆವಾಗಲಿಂದ ಸ್ವಲ್ಪ ಸೆಕ್ಯೂರ್ಡ್ ಆಗಿದ್ದಾರೆ. ನಮ್ಮ ತಂದೆನೂ ಕೂಡ ನಾವು ಈಗ ನಮ್ಮ ಕೆಲಸ ಮಾಡಿ ನಾವು ದುಡಿತೇವೆ. ಅವನನ್ನು ನಾವು ಟೋಟಲಿ ಬಿಟ್ಟಿದ್ದೇವೆ. ಅವನ ಯಾವ ಇದಕ್ಕೂ ನಾವು ಎಂಕರೇಜ್ ಮಾಡಲಿಲ್ಲ. ಮತ್ತು ಅದೇ ರೆಸ್ಪಾನ್ಸಿಬಿಲಿಟಿ ಸಹ ನಮ್ಮದಲ್ಲ. ಯಾಕಂದರೆ ನನ್ನ ಕೆಲಸ ಮಾಡಿಕೊಂಡು ನನ್ನ ದುಡಿತಾ ಇದ್ದೇನೆ. ನಾನು ಅವನಿಗೆ ರೆಸ್ಪಾನ್ಸಿಬಲ್ ಆಗಲಿಕ್ಕೆ ನನ್ನ ಇದಿಲ್ಲ. ನಮ್ಮ ತಂದೆ ಸಹ ಅವ್ರು ಮಾಡೋ ಪ್ರಯತ್ನ ಎಲ್ಲ ಪಟ್ಟಿದ್ದಾರೆ ಅವನನ್ನು ಸರಿ ಮಾಡಲಿಕ್ಕೆ. ಆದರೆ ಅವ್ನು ಸರಿಯಾಗುವ ಇದರಲ್ಲಿ ಕಾಣಿಸ್ಲಿಲ್ಲ. ಅದಕ್ಕೆ ನಾವು ಟೋಟಲಿ ಬಿಟ್ಟಿದ್ದೇವೆ. 1-2 ವರ್ಷ ಆಯಿತು ಅವನ ಕಾಂಟ್ಯಾಕ್ಟ್ ಇಲ್ಲದೆ, ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ. 10ನೇ ಕ್ಲಾಸ್ ಆದಮೇಲೆ ಅವನು ಹಾಸ್ಟೆಲ್ ಸೇರಿಕೊಂಡ. ಅವನಿಗೆ ಕಾಂಟ್ಯಾಕ್ಟ್ ಆಮೇಲೆ ಇನ್ನು ಕಡಿಮೆ. ನಾನು ಹಾಸ್ಟೆಲಿಗೆ ಸೇರಿಕೊಂಡೆ. ನಾವು ಬೇರೆ ಇದ್ವಿ. ಜಸ್ಟ್ ನಾವು ಬೇಕಾದಾಗ ಏನು ಫ್ಯಾಮಿಲಿ ಹೇಗೆ ಸೇರ್ತೇವೆ ಹಾಗೆ ಅಪರೂಪಕ್ಕೆ ಸೇರ್ತಾ ಇದ್ದೀವಿ ಅಷ್ಟೇ. ನಾವು ಸಪೋರ್ಟ್ ಮಾಡಲಿಲ್ಲ. ನಾವು ಹೇಗೆ ಏನು ನಮ್ಮ ಅಣ್ಣ ಅಂತಾಗಲಿ ನಮ್ಮ ತಂದೆ ಅವ್ರ ಮಗ ಅಂತಾಗಲಿ ನಾವು ಬಿಟ್ಟು ನಾವು ಎಲ್ಲ ರೀತಿ ಪೊಲೀಸರಿಗೆ ಸಹಕಾರ ಕೊಟ್ಟಿದ್ದೇವೆ. ಇದರಲ್ಲಿ ಅವನಿಗೆ ಯಾವುದೇ ರೀತಿ ನಾವು ಸಪೋರ್ಟ್ ಮಾಡಿಲ್ಲ. ನೀವು ಹಿಂದೆ ಡಾಕ್ಯುಮೆಂಟ್ ನೋಡ್ಬೋದು. ಬೇಲ್ ತಗೊಳ್ಳೋದಾಗಲಿ, ಅವ್ನು ನಾವು ಕಾಂಟ್ಯಾಕ್ಟ್ ಮಾಡೋದಾಗಲಿ, ಅವ್ನು ಹೋಗಿ ನೋಡೋದಾಗಲಿ ನಾವು ಏನೂ ಮಾಡಿಲ್ಲ. ನಾವು ಅವನಿಗೆ ಟೋಟಲಿ ಸೆಕ್ಯೂರ್ಡೆಡ್ ಆಗಿದ್ದೇವೆ. ಮತ್ತು ನಾವೇನು ಅವನ ಟಚ್ಚಲ್ಲಿ ಇಟ್ಕೊಂಡಿಲ್ಲ. 1 ತಿಂಗಳಿಂದ ಮಂಗಳೂರಲ್ಲಿ ಕೆಲಸಕ್ಕೆ ಸೇರಿದ್ರು. ಹಾಗೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ? ನನಗೆ ಆ ವಿಷಯ ನೆನ್ನೆ ಗೊತ್ತಾಯ್ತು ಇಲ್ಲಿದ್ದರು ಅಂತ.